ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ಲೇಟ್ ಆಯಿತು ತುಂಬಾ ಎದ್ದೇಳುವಾಗ. ಸಂಡೇ ಅಲ್ಲ, ಹಾಗೆ ಸ್ವಲ್ಪ ಲೇಟಾಗಿ ಎದ್ದೇಳಿದೆ. ಒಂದು 7:30 ಆಗಿದೆ ಇವತ್ತು. ಹಾಗೆ ಕೆಲಸನೂ ಏನೂ ಆಗಲಿಲ್ಲ. ಹಾಗೆ ಲೆಟ್ಸ್ ಗೋ ಸ್ಟಾರ್ಟ್ ಮಾಡುವ ಲಾಗ್. ನೋಡಿ, ನನ್ನದೊಂದು ಕೆಲಸ ಆಗಲಿಲ್ಲ, ಆದರೆ ಇದು ಇಲ್ಲಿ ಆಟ ನೋಡಿ, ಇಬ್ಬರು ಮಲ್ಕೊಂಡಿದ್ದಾರೆ. ಇಬ್ಬರು ಇಲ್ಲ, ಇದು ಒಂದೇ. ನೋಡಿ, ಸೆಕೆಂಡ್ ಕೊಡು. ಕೊಡು ಸೆಕೆಂಡ್, ಕೊಡು ಕೊಡು. ಹಾಂ, ಕೊಡು. ಇಲ್ಲ ನೋಡಿ, ಒಂದು ಕೆಲಸ ಆಗಲಿಲ್ಲ ನೋಡಿ. ಅಂದರೆ ಇದು ಮೀನು ಸಾರಿಗೆ ಆಗ್ತಾ ಇದೆ, ಏನು ಕೆಲಸ ಆಗಲಿಲ್ಲ, ಎಲ್ಲ ಅಲ್ಲೆಲ್ಲಿ ಬಿದ್ದಿದೆ. ಈಗ ಅನ್ನಕ್ಕೆ ನೀರಿಟ್ಟೆ. ಇವಾಗ ಸ್ವಲ್ಪ ತೋಟಕ್ಕೆ ಹೋಗಿ ಬರುವ, ತರಕಾರಿ ಎಲ್ಲ ಏನೆಲ್ಲ ಸಿಗ್ತದಂತ ನೋಡುವ ಬನ್ನಿ. ಮೋಡ ಮೋಡ ಇದೆ, ಮಳೆ ಬರುವ ಹಾಗಿದೆ. ಬರಲಿ, ಮಳೆ ಬರಬೇಕಂತಲೇ ಇಷ್ಟು ತರಕಾರಿ ಸಿಕ್ಕಿದೆ. ಇದು ಅವರ ಫ್ರೆಂಡಿಗೆ ಕೊಡ್ಲಿಕ್ಕುಂಟಂತೆ ಅವರದ್ದು. ತುಂಬಾ ಸಿಕ್ಕಿದೆ ಇವತ್ತು. ಎಂತ ನಿದ್ದೆ, ಮಲಗುದೇ ಇಬ್ಬರು. ಕೆಲಸ ಎಲ್ಲನೂ ಆಯಿತು, ಬಾಗಿಲು ರೆಡಿ ಆಯಿತು. ಆಮೇಲೆ ಸ್ಪೆಷಲ್ ಮೀನು ಸಾರು. ಸ್ಪೆಷಲ್ ಅಂತೇನಿಲ್ಲ, ಇದೇನು ಮೀನಂದರೆ ನಂಗ್ ಅಂತ ಹೇಳ್ತೇವೆ ನಮ್ಮ ಕಡೆ. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಎಲ್ಲ ಕೆಲಸ ಎಲ್ಲ ಫಿನಿಶ್ ಆಯಿತು. ಈಗ ನಾನು ನಿಮ್ಮನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೀವು ನನ್ನ ಜೊತೆ ಬರ್ತೀರಲ್ಲ, ಬನ್ನಿ.
ಟ್ರೈನ್ ನಿಂತಾಗೆ ನಿಂತಿದೆ ಲಾರಿಗಳು ಉದ್ದವು. ಇದು ಮಂಗಳೂರು ಬೀಚ್, ತಣ್ಣೀರು ಬಾವಿ ಅಂತ ಹೆಸರು. ಈ ಸೈಡ್ ಕೆರೆ, ಆ ಸೈಡ್ ಬೀಚ್. ಸ್ವಲ್ಪ ಬೀಚ್ ಎಲ್ಲ ಹೋಗಿ ಆಮೇಲೆ ಮಂಗಳೂರು ಡಿ ಮಾರ್ಟಿಗೆ ಸ್ವಲ್ಪ ಹೋದ್ವಿ, ನೋಡುವ ಒಂದು ಏನೆಲ್ಲ ಸ್ಪೆಷಲ್ ಆಫರ್ ಎಲ್ಲ ಬಂದಿದೆ. ಸ್ವಲ್ಪನೇ ಪರ್ಚೇಸ್ ಮಾಡಿದ್ದೇವೆ, ಅದಕ್ಕೆ ನಾನು ಶಾಪಿಂಗ್ ಮಾಡಲಿಲ್ಲ. ಕೆಲವೆಲ್ಲ ಆಫರ್ಗಳಿತ್ತು, ಲೇಸ್ಗಳಿಗೆಲ್ಲ ತುಂಬಾ ಇತ್ತು ಆಫರ್. ಚಿಪ್ಸ್ ಆಗಲಿ, ಸ್ವೀಟ್ಸ್, ಆಮೇಲೆ ಡ್ರೆಸ್ಸಿಗೂ ತುಂಬಾ ಆಫರ್ ಇತ್ತು. ಚಪ್ಪಲ್ಗೂ ಸಹ ತುಂಬಾ ಆಫರ್ ಇತ್ತು. 200 100ಗೆ ಎಲ್ಲ ತುಂಬಾ ಆಫರ್ ಇತ್ತು. ಒಳ್ಳೆ ಕ್ವಾಲಿಟಿ ಸಹ ಇತ್ತು. ಇದಕ್ಕೂ 170 ಒಳ್ಳೆ ಇತ್ತು ಸಹ ಚಪ್ಪಲ್. ಈ ಒಂದೊಂದು ಹೂವಿನದ್ದು ಅದಕ್ಕೂ ಸಹ 110 120 ಬಂದೆ. ಹೋಗಿ ಮನೆ ಒಳಗೆ ಕಾಲಿಟ್ಟೆ ಅಷ್ಟೇ ಜೋರು ಮಳೆ ಬಂತು. ತುಂಬಾ ಖುಷಿ ಆಯಿತು ನನಗಂತೂ. ನೀರೆಲ್ಲ ನೀರಿರಲಿಲ್ಲ, ಎಲ್ಲದಕ್ಕೂ ಗಿಡಗಳಿಗೆಲ್ಲ ನೀರು. ಅದು ಕಾಣಿಸಲ್ಲ, ಎಲ್ಲ ಕತ್ತಲೆ ಉಂಟು. ಇಲ್ಲದೆ ತೋರಿಸಿದ್ದು, ನಾನು ವಿಡಿಯೋ ಮಾಡ್ತಾಯಿದ್ದೆ, ಕಾಣಲ್ಲ ಈಗ. ನನಗಂತೂ ತುಂಬಾ ಖುಷಿ ಆಯಿತು ಮಳೆ ಬಂತಲ್ಲ ಅಂತ. ಗಾಳಿನೂ ತುಂಬ ಬರ್ತಾ ಇದೆ. ಬರಲಿ, ದಿನ ಮಳೆ ಬರಲಿ, ನಮಗೂ ನೀರು ಇರೋದಿಲ್ಲ. ಪಾಪ ಎಲ್ಲ ಗದ್ದೆಗಳಿಗೂ ನೀರಿಲ್ಲ. ಇಲ್ಲಿ ಸಹ ತುಂಬ ಗದ್ದೆಗಳಿಗೆ ನೀರೇ ಇಲ್ಲ. ಗದ್ದೆ ಎಲ್ಲ ಖಾಲಿನೇ ಆಗಿದೆ, ಎಲ್ಲ ಖಾಲಿ. ಇನ್ನು ಜೋರು ಬರ್ತಾ ಇದೆ ಮಳೆ, ಇನ್ನು ಜೋರು ಬರಲಿ. ಅವಳಿಗೊಂದು ಕಂಪಸ್ ಬಾಕ್ಸ್ ಬೇಕಿತ್ತು, ಅದನ್ನು ತಗೊಳ್ಳೋದು ಭಾರಿ ಖುಷಿ ಅವಳಿಗೀಗ. ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ. ಓಕೆ.